ಎಲ್ರಿಗೂ ನಮಸ್ಕಾರ. ಕೋವಿಡ್ ಅನ್ನೋ ಮಹಾಮಾರಿ ಹೆಚ್ಚು ಕಮ್ಮಿ 1.5 ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ. ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ. ಕರೋನಾದ ಸಮಯದಲ್ಲಿ ಮನುಷ್ಯರ ಬಗ್ಗೆ ಯೋಚಿಸುವುದರ ಜೊತೆಗೆ ಪ್ರಾಣಿಗಳ ಬಗ್ಗೆಯೂ ಯಾರಾದರೂ ಯೋಚಿಸಿದ್ದೀರಾ? ಆದರೆ ನಟ ದರ್ಶನ್ ಅವರು ಪ್ರಾಣಿಗಳ ಬಗ್ಗೆಯೂ ಚಿಂತಿಸಿ ಜನತೆಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೃಗಾಲಯದ ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳಿ ಎಂದು ವಿನಂತಿಸಿದ್ದಾರೆ. ದರ್ಶನ್ ಅವರ ಈ ಮನವಿಗೆ ಜನರು ಸ್ಪಂದಿಸಿದ್ದು ಝೂ ಆಫ್ ಕರ್ನಾಟಕ ಇದಕ್ಕೆ ಧನ್ಯವಾದ ತಿಳಿಸಿದೆ. ಅಷ್ಟಕ್ಕೂ 2 ದಿನಗಳಲ್ಲಿ ಸಂಗ್ರಹವಾದ ಮೊತ್ತವೆಷ್ಟು ನೋಡ್ಕೊಂಡು ಬರೋಣ. ಎಲ್ಲರೂ ಮನೆಯಲ್ಲೂ ಪ್ರಾಣಿಗಳು ಸಾಕಕ್ಕಾಗಲ್ಲ, ಆದರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀರಾ? ಒಂದು ಲವ್ ಬರ್ಡ್ ಇರ್ಬೋದು, ಅದಕ್ಕೆ 1,000 ರೂಪಾಯಿ. ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1 ಲಕ್ಷ ರೂಪಾಯಿ. ಆನೆ ತಗೊಂಡ್ರೆ 1,75,000 ರೂಪಾಯಿ. ಆದ್ರೆ ಇದಿಷ್ಟು ಕೂಡ 1 ವರ್ಷಕ್ಕೆ ನೀವು ಕೊಡೋದು, ತಿಂಗಳ ಅಲ್ಲ. ಆದ್ರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ, ಈ ಮೃಗಾಲಯನ ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ. ಮೊದಲ ದಿನ ಅಂದರೆ ಜೂನ್ 5ರಂದು ಬೆಳಗಾವಿ, ಗದಗ, ಕಲಬುರಗಿ, ದಾವಣಗೆರೆ, ಹಂಪಿ, ಚಿತ್ರದುರ್ಗ, ಬನ್ನೇರುಘಟ್ಟ, ಶಿವಮೊಗ್ಗ ಮತ್ತು ಮೈಸೂರು ರಾಜ್ಯದ ಒಟ್ಟು 9 ಝೂಗಳಲ್ಲಿ 8,65,339 ರೂಪಾಯಿ ಸಂಗ್ರಹವಾದರೆ, 2ನೇ ದಿನ ಅಂದರೆ ಜೂನ್ 6ರಂದು 16,09,734 ರೂಪಾಯಿ 38 ಪೈಸೆ ಸಂಗ್ರಹವಾಗಿದೆ. ಒಟ್ಟು 2 ದಿನಗಳಲ್ಲಿ 24,75,073 ರೂಪಾಯಿ 38 ಪೈಸೆ ಸಂಗ್ರಹವಾಗಿದೆ. ಇನ್ನು ದರ್ಶನ್ ಅಭಿಮಾನಿಗಳು ಹಾವು, ಪ್ರಾಣಿ, ಪಕ್ಷಿಗಳನ್ನು 1 ವರ್ಷದ ಅವಧಿಗೆ ದತ್ತು ತೆಗೆದುಕೊಂಡಿದ್ದಾರೆ. ಈ ಸಲುವಾಗಿ ಮೃಗಾಲಯದವರು ನೀಡಿದ ಪತ್ರವನ್ನು ಸ್ವತಃ ದರ್ಶನ್ ಅವರೇ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅಭಿನಂದಿಸಿದ್ದಾರೆ. ಇನ್ನು ಮೊದಲ ದಿನಕ್ಕಿಂತ 2ನೇ ದಿನಕ್ಕೆ ದೇಣಿಗೆ ಹೆಚ್ಚಾಗಿದ್ದು, 3ನೇ ದಿನಕ್ಕೆ ಎಷ್ಟು ದೇಣಿಗೆ ಬರುತ್ತೋ ಕಾದು ನೋಡಬೇಕು. ಈ ಇಡೀ ಪ್ರಾಣಿ ಸಂಕುಲನ ನಾವು ಈ ಕೋವಿಡ್ ಇಂದ ರಕ್ಷಿಸೋಣ, ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿಗಳಿರಲಿ ಅಂತ ಆಶಿಸೋಣ. ಬನ್ನಿ, ಇದೊಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.